ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಉಚ್ಚಿಲ ಇದರ ಸಮಗ್ರ ಜೀರ್ಣೋದ್ಧಾರ ಪ್ರಯುಕ್ತ ನೂತನ ಗರ್ಭಗುಡಿಯ ಶಿಲಾನ್ಯಾಸ ಸಮಾರಂಭ ಮತ್ತು ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಿತು. ಅದಮಾರು ಮಠದ ಸ್ವಾಮೀಜಿಗಳಾದ ಶ್ರೀ ವಿಶ್ವಪ್ರಿಯ ತೀರ್ಥರು ಬೆಳಗ್ಗೆ ನೂತನ ಗರ್ಭಗುಡಿಯ ಶಿಲಾನ್ಯಾಸ ನಡೆಸಿಕೊಟ್ಟರು. ಈ ಕುರಿತ ಒಂದು ವರದಿ ಇಲ್ಲಿದೆ. ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಉಚ್ಚಿಲ ಇದರ ಸಮಗ್ರ ಜೀರ್ಣೋದ್ಧಾರ ಪ್ರಯುಕ್ತ ನೂತನ ಗರ್ಭಗುಡಿಯ ಶಿಲಾನ್ಯಾಸ ಸಮಾರಂಭ ಮತ್ತು ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಿತು. ಅದಮಾರು ಮಠದ ಸ್ವಾಮೀಜಿಗಳಾದ ಶ್ರೀ ವಿಶ್ವಪ್ರಿಯ ತೀರ್ಥರು ನೂತನ ಗರ್ಭಗುಡಿಯ ಶಿಲಾನ್ಯಾಸ ನಡೆಸಿಕೊಟ್ಟರು. ಸುರವರ ಮುನಿ ಮಾತಾ ಮುರಹರ ವರದಾಯಿನಿ ಮುರಹರ ಪ್ರಿಯ ಕಾಂತ ಕಮಲಕಾರೆ ಜಠರಿ ಜನ್ಮ ವಿಲಾಧಾತ ಸಹಸ್ರವದನಿ ಭೂಧರನ ಪುರಿ ಗುಣಗಾತ ಜಯ ದೇವಿ ಜಯ ದೇವಿ. ನಂತರ ಧಾರ್ಮಿಕ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು 2 ವರ್ಷದೊಳಗೆ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಮುಗಿದು ಬ್ರಹ್ಮಕಲಶೋತ್ಸವ ನಡೆದು ಒಂದು ಶ್ರದ್ಧಾ ಕೇಂದ್ರವಾಗಿ ಬೆಳೆಯಲಿ. 2022ಕ್ಕೆ ರಾಮಮಂದಿರ ನಿರ್ಮಾಣ ಕೆಲಸ ಪೂರ್ಣವಾಗುತ್ತಿದ್ದಂತೆ ಲಕ್ಷ್ಮೀ ದೇವಸ್ಥಾನ ಉಡುಪಿಯಲ್ಲಿ ಆಗಲಿ ಎಂದು ಹಾರೈಸಿದರು. ತಾರಾಶಕ್ತಿಯ ಗಮ್ಯ ಶಿವ ಭಜಕ ಗೌರಿ ಸಾಂಖ್ಯ ಭಣತಿ ಪ್ರಕೃತಿ ನಿರ್ಗುಣ. ಹಿರಿಯರು ಲಕ್ಷ್ಮಿಯ ಚಿತ್ರಣವನ್ನು ಚೆನ್ನಾಗಿ ಕೊಟ್ಟು ಈ ರೀತಿಯಲ್ಲಿ ಲಕ್ಷ್ಮಿಯ ಉಪಾಸನೆ ಮಾಡು. ನೀನು ಕಣ್ಣು ಮುಚ್ಚಿದಾಗ ನಿನ್ನ ಮನಸ್ಸೆಂಬ ಕಣ್ಣಿಗೆ ಆ ರೂಪ ತೋರಲಿ. ಯಾವ ರೂಪ? ದೂರ್ವೋಪಮಾಂ ತ್ರಿನೇತ್ರಾಂ ಶಂಖ ಚಕ್ರ ಸಮನ್ವಿತಾಂ ಶೂಲ ತರ್ಜನ ಸಂಯುಕ್ತಾಂ ಧ್ಯಾಯೇತ್ ದುರ್ಗಾಂ ಅಭೀಷ್ಟದಾಂ. ಭಯರಹಿತವಾದ ಇಷ್ಟವನ್ನು ಕೊಡುವ ಲಕ್ಷ್ಮಿ, ನಿನ್ನನ್ನು ಚಿಂತನೆ ಮಾಡುತ್ತೇನೆ ಅಂತ ಬರೇ ಇಷ್ಟವನ್ನು ಕೊಡುವ ಲಕ್ಷ್ಮಿ ಅಂತ ಪ್ರಾರ್ಥನೆ ಮಾಡಬಾರದು. ಭಯರಹಿತವಾದ ಇಷ್ಟ, ಅಭೀಷ್ಟ ಶಬ್ದ ಹಾಗರ್ಥ. ಪುರೋಹಿತರು ಅರ್ಚಕರು ನಮ್ಮ ಹತ್ರ ಹೇಳುವಾಗ ಎಚ್ಚರಿಕೆಯಿಂದ ಹೇಳ್ತಾರೆ, ನಿನ್ನ ಅಭೀಷ್ಟವನ್ನು ಪ್ರಾರ್ಥನೆ ಮಾಡು ಅಂತ ಕೇಳ್ತಾರೆ, ನಾ ಇಷ್ಟವನ್ನು ಪ್ರಾರ್ಥನೆ ಮಾಡು ಅಂತ ಕೇಳೋಲ್ಲ. ಗಾಯತ್ರಿ ನಿಜ ಬೀಜ ನಿಗಮಾಗಮ ಸಾರಿ ಕಾರ್ಯಕ್ರಮದಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷ ನಾಡೋಜಾದಿ ಶಂಕರ್, ಮುಜರಾಯಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ, ಉಡುಪಿ ಚಿಕ್ಕಮಗಳೂರು ಸಂಸದೆ ಶೋಭಾ ಕರಂದ್ಲಾಜೆ, ಕಾಪು ಶಾಸಕ ಲಾಲಾಜಿ ಆರ್ ಮೆಂಡನ್, ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್, ವಿನಯ್ ಕುಮಾರ್ ಸೊರಕೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸಚಿನ್ ಉಚ್ಚಿಲ, ಸ್ಪಂದನ ಟಿವಿ.